ಬಿಜೆಪಿ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಕಾಂಗ್ರೆಸ್ ಗೂಂಡಾಗಳಿಗೆ ಧಿಕ್ಕಾರ. ಬಂಧುಗಳೇ, ಈ ಒಂದು ಚಳಿ ಮಳೆಯ ಸಂದರ್ಭದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ಒಂದು ಪ್ರಕರಣ ಎಷ್ಟು ತೀವ್ರತೆ ಅಂತ ಹೇಳುವಂತದ್ದು ಕಾಣಿಸ್ತಾ ಇದೆ. ಏನು ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಅಧಿಕಾರ ವಿಕೇಂದ್ರೀಕರಣದ ನಿಟ್ಟಿನಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇತ್ತು. ಆ ಪಂಚಾಯತ್ನ ಒಬ್ಬ ಸದಸ್ಯರಿಗೆ ಆದಂತಹ ಅನ್ಯಾಯಕ್ಕೆ ಯಾರು ಕೇಳುವುದಿಲ್ಲ ಅಂತಾಗಿದೆ. ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯ ಜನರ ಸೇವೆಯನ್ನು ಮಾಡುತ್ತಿರುವಂತ 24x7 ಸೇವೆಯನ್ನು ಮಾಡುತ್ತಿರುವಂತ ಪಂಚಾಯತ್ ಸದಸ್ಯ, ಯಾಕೆಂತ ಹೇಳಿದ್ರೆ ಒಬ್ಬ ಜನಸಾಮಾನ್ಯನಿಗೆ ನಿರಂತರವಾಗಿ ಸಿಗುವಂತದ್ದು ಪಂಚಾಯಿತಿಯ ಸದಸ್ಯ. ಅಭಿವೃದ್ಧಿಯ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡುತ್ತಿರುವಂತಹ ಸಂದರ್ಭ, ಅದರ ಜೊತೆಗೆ ರಾಜಕೀಯವಾಗಿ ಕೂಡ ಅವನು ಬೆಳೆಯುತ್ತಿರುವಂತಹ ಸಂದರ್ಭಗಳು, ಈ ಎಲ್ಲವನ್ನು ಸಹಿಸದ ವಿರೋಧ ಪಕ್ಷಗಳು ಪಂಚಾಯತ್ ರಾಜ್ನ ಈ ವ್ಯವಸ್ಥೆಯಲ್ಲಿ ನಮ್ಮ ಕಣಿಯೂರು ಪಂಚಾಯತ್ನ ಸದಸ್ಯರಾದಂತಹ ಪ್ರವೀಣ್ ಗೌಡ ಪರಿಣಾಮಕಾರಿಯಾಗಿ ಕಣಿಯೂರು ಗ್ರಾಮ ಪಂಚಾಯತಿಯಲ್ಲಿ ತನ್ನ ಸೇವೆಯನ್ನು ನಿರ್ವಹಣೆ ಮಾಡ್ತಾ ಇದ್ರು. ಯಾವುದೋ ಒಂದು ಕ್ಷುಲ್ಲಕ ಕಾರಣಗಳಿಗೋಸ್ಕರ ಅವರ ಜೊತೆಗೆ ವಾಟ್ಸಪ್ಪಿನ ವಾರ್ಗಳ ಮೂಲಕ ದ್ವೇಷ ರಾಜಕಾರಣ ಒಂದು ಹಂತದವರೆಗೆ ಇರಬೇಕು. ಆದರೆ ಅದನ್ನು ಮೀರಿದ ನಂತರ ಕಾನೂನನ್ನು ಕೈಗೆತ್ತಿಕೊಂಡು ಅವರ ಅಂಗಡಿಗೆ ಬಂದು ಅವರಿಗೆ ನೇರವಾಗಿ ಕಳಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾರೆ. ಇದು ಯಾರು ಮಾಡಿದ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಎನಿಸಿರುವಂತವರು ಮಾಡಿರ್ತಾರೆ. ಅಂತಹ ಈ ಘಟನೆಯನ್ನು ಪಂಚಾಯತ್ ಸದಸ್ಯರ ದೊಡ್ಡ ಒಂದು ಸಂಖ್ಯೆಯ ಮೂಲಕ ಜನಪ್ರತಿನಿಧಿಗಳಿಗೂ ಕೂಡ ಇದರ ಬಗ್ಗೆ ಕಾಳಜಿ ಇರುವ ನಿಟ್ಟಿನಲ್ಲಿ ನಮ್ಮ ಶಾಸಕರು ಹಾಗೂ ವಿಧಾನ ಪರಿಷತ್ತಿನ ಶಾಸಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಜನರ ಸೇವೆಯನ್ನು ಮಾಡುವಂತವರಿಗೆ ಈ ರೀತಿಯ ದುಂಡಾವರ್ತನೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರ ಏನು ಮಾಡ್ತಾ ಇದೆ? ಅದಕ್ಕಿಂತಲೂ ಹೆಚ್ಚು ನಮ್ಮನ್ನೆಲ್ಲ ರಕ್ಷಿಸಬೇಕಾದಂತ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತ ಕೇಳ್ತಾ ಇದ್ದೇವೆ ನಾವು. ಏನು ಏಟನ್ನು ತಿಂದಿದ್ದಾನೋ, ಏನು ತೊಂದರೆಗಳಿಗಾಗಿದ್ದಾನೋ ಅವನ ಮೇಲೆ ಯಾವುದೇ ಆಕ್ಷನ್ ಇಲ್ಲ. ಹೊರದವರಿಗೆ ಪೂರಕವಾಗಿ ಅವರ ಕಡೆಯಿಂದ ಅವರಿಗೆ ಪ್ರೋತ್ಸಾಹಕವಾದಂತ ಕಾನೂನಿನ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ. ಇದು ಬಹಳ ಖಂಡನೀಯ. ಯಾಕಂತ ಹೇಳಿದ್ರೆ ಬೆಳ್ತಂಗಡಿ ತಾಲೂಕಿನ 517 ಗ್ರಾಮ ಪಂಚಾಯತ್ ಸದಸ್ಯರು ನಾವು ಇವತ್ತಿದ್ದೇವೆ. ನಮಗೆ ಯಾವುದೇ ಪಂಚಾಯತ್ ಸದಸ್ಯರಿಗೆ ತೊಂದರೆ ಆದರೂ ಕೂಡ ಇದೇ ರೀತಿಯ ತೀವ್ರತೆಯ ಹೋರಾಟವನ್ನು ಮುಂದಿನ ದಿನದಲ್ಲಿ ಮಾಡ್ತೇವೆ. ಹಾಗಾಗಿ ಈ ಪ್ರಕರಣ, ಈ ಘಟನೆ ಏನಾಗಿದೋ ಇದಕ್ಕೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಇವತ್ತು ಈ ಪ್ರತಿಭಟನೆ ಮಾಡ್ತಿದ್ದೇವೆ. ನಮಗೆ ನ್ಯಾಯವನ್ನು ಕೊಡಬೇಕು. ಇದಕ್ಕೆ ಏನು ಸರ್ಕಾರ ದುಂಡಾವರ್ತನೆಯ ವಿಚಾರಗಳಿಗೆ ಪ್ರೋತ್ಸಾಹ ಮಾಡ್ತಾ ಇದೆಯೋ ಅದನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಹೇಳುವಂತ ವಿನಂತಿಯನ್ನು ಮಾಡುತ್ತಾ ಅವಕಾಶಕ್ಕಾಗಿ ಬಂದಿದೆ. ಬೆಳ್ತಂಗಡಿಯ ಈ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ತಾಲೂಕು ಕಚೇರಿ ಪೊಲೀಸ್ ಇಲಾಖೆಯ ಸ್ಟೇಷನ್ ಎದುರಿಗೆ ಸುಮಾರು 4-5 ಬಾರಿ ಪ್ರತಿಭಟನೆಯನ್ನು ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. ಪ್ರಾಯಶಃ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡತಕ್ಕಂತ ಗೂಂಡಗಳಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಕ್ಷಣೆ ಕೊಡತಕ್ಕಂಥದ್ದು. ಆ ರಕ್ಷಣೆಯ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ನ ದೇಶದ ರಾಜಕಾರಣ ಒಂದು ಪಂಚಾಯತ್ ಸದಸ್ಯರ ಅಂಗಡಿಗೆ ನುಗ್ಗಿ, ಪ್ರವೀಣ್ ಗೌಡ ಅವರ ಅಂಗಡಿಗೆ ನುಗ್ಗಿ ಪ್ರವೀಣ್ ಗೌಡ ಅವರಿಗೆ ಮಾರಣಾಂತಿಕವಾಗಿರ್ತಕ್ಕಂಥ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು. ನಾನಿವತ್ತು ಪೊಲೀಸ್ ಇಲಾಖೆಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ವ್ಯಾಪಾರ ಮಾಡತಕ್ಕಂಥ ಅಂಗಡಿಯ
ಆವರಣದ ಒಳಗೆ ಗೂಂಡಾಗಳು ನುಗ್ಗಿ ಹೊಡಿತಾರಂತಾದ್ರೆ ಅವರ ಮೇಲೆ ಯಾವ ಸೆಕ್ಷನ್ ಅನ್ನು ನೀವು ಹಾಕಿದ್ದೀರಿ? ಆದ್ರೆ ಯಾರು ಬಂದು ಪ್ರವೀಣ್ ಗೌಡ ಅವರ ಅಂಗಡಿಗೆ ನುಗ್ಗಿ ಅವರಿಗೆ ಮರಣಾಂತಿಕ ಹಲ್ಲೆ ಮಾಡಿದಾರ, ಅವರು ಹೋಗಿ ವಿನಾಕಾರಣ ಪೊಲೀಸ್ ಆಸ್ಪತ್ರೆಯಲ್ಲಿ ಮಲಗಿ ಅವರ ಮೇಲೆ ಹಾಕಿರ್ತಕ್ಕಂಥ ಕೇಸ್ ಯಾವುದು? ಇವತ್ತು ಪೊಲೀಸ್ ಇಲಾಖೆ ಈ ರೀತಿಯ ಒಂದು ಪಕ್ಷವನ್ನು ಹೊರವಹಿಸಿಕೊಂಡು ಈ ರೀತಿಯ ಕಾರ್ಯವನ್ನು ಮಾಡತಕ್ಕಂಥದ್ದನ್ನು ನಾವು ಖಂಡನೆಯನ್ನು ಈ ಸಂದರ್ಭದಲ್ಲಿ ಮಾಡುತ್ತೇವೆ. ನಾನಾ ವೇಷವನ್ನು ಹಾಕಿಕೊಂಡು ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಈ ರೀತಿಯ ಗೂಂಡಾ ವರ್ತನೆಯನ್ನು ತೋರುವಂತದ್ದನ್ನು ನಾವು ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಖಂಡಿಸ್ತೇವೆ. ಪೊಲೀಸ್ ಇಲಾಖೆಗೆ ನಾನು ಎಚ್ಚರಿಕೆಯನ್ನು ಕೊಡುತ್ತೇನೆ. ಈ ರೀತಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರ ಮೇಲೆ ಕಾಂಗ್ರೆಸ್ನ ಗೂಂಡಾ ಕಾರ್ಯಕರ್ತರು ಮಾಡಿರ್ತಕ್ಕಂಥ ಈ ಘಟನೆ ಏನಿದೆ, ಇದನ್ನು ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆಯನ್ನು ನಡೆಸಿ ನಿಜವಾದ ಅಪರಾಧಿಗಳ ಮೇಲೆ ಶಿಕ್ಷಾರ್ಹವಾಗಿರ್ತಕ್ಕಂಥ ಮೊಕದ್ದಮೆಗಳನ್ನು ಹಾಕಿ ಅವರನ್ನು ಜೈಲಿಗೆ ಹತ್ತತಕ್ಕಂಥ ಕೆಲಸವನ್ನು ಮಾಡಬೇಕೆನ್ನುವಂತಹ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ನೀವೆಲ್ಲಿಯಾದ್ರೂ ಈ ಕೆಲಸವನ್ನು ಮಾಡಲಿಕ್ಕೆ ಹಿಂದೆ ಬಿದ್ರೆ ನೀವು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ ಎನ್ನುವಂತ ಭಾವನೆಯನ್ನು ಈ ಜಿಲ್ಲೆಯ ಈ ತಾಲೂಕಿನ ಜನ ಭಾವಿಸ್ತಾರೆ ಎನ್ನುವಂಥದ್ದನ್ನು ನೆನಪಿಟ್ಟುಕೊಳ್ಬೇಕು. ಪ್ರವೀಣ ಜನಸಾಮಾನ್ಯರ ಮಧ್ಯದಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬ ಪಂಚಾಯತ್ ಸದಸ್ಯರನ್ನು ಸಹ ಈ ರೀತಿ ಗೂಂಡಾ ವರ್ತನೆಯನ್ನು ಮಾಡತಕ್ಕಂಥ ಕೆಲಸವನ್ನು ಪಂಚಾಯತ್ ಸದಸ್ಯರ ಮೇಲೆ ಮಾಡ್ತೀರಂತಾದ್ರೆ ನಾಳೆ ಈ ತಾಲೂಕಿನ ಜನಸಾಮಾನ್ಯರ ಪರಿಸ್ಥಿತಿ ಏನು ಎನ್ನುವಂಥದ್ದನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ. ಈ ರೀತಿಯ ಕಾಂಗ್ರೆಸ್ಸಿನ ದೇಶದ ರಾಜಕಾರಣ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಕಳೆದ 1.5 ವರ್ಷದಲ್ಲಿ ನಮ್ಮ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥದ್ದನ್ನು ಇವತ್ತು ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ಜನಸಾಮಾನ್ಯರು ಇವತ್ತು ಬಾಯಿಯನ್ನು ಆಡಿಕೊಳ್ತಾ ಇದ್ದಾರೆ. ಈ ರೀತಿಯ ವ್ಯವಸ್ಥೆಗಳು ನಮ್ಮ ತಾಲೂಕಿನಲ್ಲಿ ಇರಲಿಲ್ಲ ಎನ್ನುವಂಥದ್ದನ್ನು ಪ್ರಾಯಶಃ ಈ ರೀತಿಯ ಏನು ರಾಜಕಾರಣ ಇದೆ, ಅವತ್ತು ಯುವ ಮೋರ್ಚಾದ ಅಧ್ಯಕ್ಷರ ಮೇಲೆ ವಿನಾಕಾರಣ ಮೊಕದ್ದಮೆಯನ್ನು ಹಾಕಿಸಿ ದ್ವೇಷದ ರಾಜಕಾರಣವನ್ನು ಮಾಡಿದ್ರಿ. ಎಸ್ಟಿ ಮೋರ್ಚಾದ ಅಧ್ಯಕ್ಷರ ಮೇಲೆ ವಿನಾಕಾರಣ ಸುಳ್ಳು ಕೇಸುಗಳನ್ನು ಹಾಕಿ ಕೇಸನ್ನು ಹಾಕ್ತಕ್ಕಂಥ ದ್ವೇಷದ ರಾಜಕಾರಣವನ್ನು ಮಾಡಿದ್ರಿ. ಈ ತಾಲೂಕಿನಲ್ಲಿ ಅನೇಕ ಕಾರ್ಯಕರ್ತರ ಮೇಲೆ ಈ ರೀತಿಯ ದ್ವೇಷದ ರಾಜಕಾರಣದ ನಿಮ್ಮ ಈ ಚಟವನ್ನು ನೀವು ನಿಲ್ಲಿಸದಿದ್ರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನಷ್ಟು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ನಮ್ಮ ತಾಲೂಕಿನಲ್ಲಿ ಸಂಘಟಿಸುವ ಮೂಲಕ ಜನಸಾಮಾನ್ಯರಿಗೆ ಕಾರ್ಯಕರ್ತರಿಗೆ ರಕ್ಷಣೆ ಕೊಡತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಸಂದರ್ಭದಲ್ಲಿ ಬೆಳ್ತಂಗಡಿಯ ಕಾಂಗ್ರೆಸ್ಸಿಗರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಿಮ್ಮ ಪೌರುಷವನ್ನು ತಾಲೂಕಿನ ಸಾಮಾನ್ಯ ಕಾರ್ಯಕರ್ತರ ಮೇಲೆ ತೋರಿಸಬೇಡಿ. ನಿಮ್ಮ ಪೌರುಷವನ್ನು ಈ ತಾಲೂಕಿನ ಜನಸಾಮಾನ್ಯರ ಮೇಲೆ ನೀವು ತೋರಿಸಬೇಡಿ. ನಿಮಗೆ ದ್ವೇಷದ ರಾಜಕಾರಣವನ್ನು ಮಾಡಲೇಬೇಕು ಅಂತಿದ್ರೆ ನಾನು ರೆಡಿ ಇದ್ದೇನೆ. ನನಗೆ ಈಗಾಗಲೇ 3 ಕೇಸ್ ಹಾಕಿದ್ದೀರಿ, ಇನ್ನು 100 ಕೇಸ್ ಹಾಕಿದ್ರು ನಿಮ್ಮದು ದ್ವೇಷದ ರಾಜಕಾರಣವನ್ನು ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೇನೆ. ನಿಮ್ಮ ದೇಶದ ರಾಜಕಾರಣಕ್ಕೆ ನಾವು ಕೈಕಟ್ಟಿ ಕೂರುವವರಲ್ಲ. ನಿಮ್ಮ ದ್ವೇಷದ ರಾಜಕಾರಣ ಮಾಡಿ ನಾವೇನೋ ಸುಮ್ಮನೆ ಇರ್ತೇವೆ ಎನ್ನುವಂತ ಭಾವನೆ ನಿಮ್ಮಲ್ಲಿದ್ರೆ ಅದನ್ನ ಇವತ್ತೇ ಬಿಟ್ಟು ಬಿಡಿ. ನಿಮ್ಮ ದೇಶದ ರಾಜಕಾರಣಕ್ಕೆ ನಾವು ಈ ತಾಲೂಕಿನ ಜನ ಇದನ್ನು ಪ್ರತಿ ಕ್ಷಣ ಇವತ್ತು ಅರಿತುಕೊಳ್ತಾ ಇದ್ದಾರೆ. ನಿಮ್ಮನ್ನು ಮುಂದೆ ಬರತಕ್ಕಂತ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಿಮ್ಮ ದ್ವೇಷದ ರಾಜಕಾರಣಕ್ಕೆ ಧೂಳಿಪಟ ಮಾಡುವ ಮೂಲಕ ನಿಮಗೆ ಉತ್ತರವನ್ನು ಕೊಡಲಿಕ್ಕೆ ಈ ತಾಲೂಕಿನ ಜನ ತಯಾರಿದ್ದಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಾರ್ಯಕರ್ತರು ತಯಾರಿದ್ದಾರೆ. ನಿಮ್ಮ ಈ ರೀತಿಯ ದ್ವೇಷದ ರಾಜಕಾರಣವನ್ನು ಖಂಡಿತವಾಗಿಯೂ ಬೆಳ್ತಂಗಡಿಯ ತಾಲೂಕಿನ ಕಾರ್ಯಕರ್ತರು ಸಹಿಸೋದಿಲ್ಲ. ಇನ್ನು ಮುಂದೆ ಈ ರೀತಿಯ ಘಟನೆಗಳು ಘಟಿಸಿದ್ರೆ
ತಾಲೂಕಿಗೆ, ಈ ಜಿಲ್ಲೆಗೆ, ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಟ್ಟು ಸೇರಿ ಮಾಡ್ತೇವೆ ಎನ್ನುವಂತ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮೊನ್ನೆ ನಡೆದಿರ್ತಕ್ಕಂಥ ಆ ಗೂಂಡಾ ಪ್ರವೃತ್ತಿಯಲ್ಲಿ ಒಬ್ಬ ಗಡಿಪಾರ ಆಗಿರ್ತಕ್ಕಂಥ ಒಬ್ಬ ಗೂಂಡ, ಇನ್ನೊಬ್ಬ ಕ್ರಿಮಿನಲ್ ಮೊಕದ್ದಮೆಯನ್ನು ಹೊಂದಿರ್ತಕ್ಕಂಥ ಒಬ್ಬ ಗೂಂಡ, ಈ ರೀತಿಯ ಬೇರೆ ಬೇರೆ ವೇಷವನ್ನು ಹಾಕಿಕೊಂಡು ಇವತ್ತು ತಾಲೂಕಿನಲ್ಲಿ ಈ ರೀತಿಯ ನಿಮ್ಮ ಗೂಂಡಾಗಿರಿಯನ್ನು ತೋರಿಸ್ತಾ ಇದ್ದೀರಿ. ಆ ಗೂಂಡಾಗಿರಿಯನ್ನು ತೋರಿಸ್ತಕ್ಕಂಥ ಆ ಗೂಂಡಾಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕೆನ್ನುವಂತ ಆಗ್ರಹವನ್ನು ಮಾಡುತ್ತೇವೆ. ಇದರ ಬಗ್ಗೆ ಪೊಲೀಸ್ ಇಲಾಖೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕರ್ತರು ಸೇರಿ ಹೋರಾಟವನ್ನು ಮಾಡುವ ಮೂಲಕ ಪೊಲೀಸ್ ಇಲಾಖೆಯನ್ನು ಬಿಸಿಪಡಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇಷ್ಟು ಮಳೆಗೆ ಇಷ್ಟು ಕಾರ್ಯಕರ್ತರು, ಇಷ್ಟು ಪಂಚಾಯತ್ ಸದಸ್ಯರು ಎಲ್ಲರೂ ಇವತ್ತು ತಾಲೂಕಿನ ಕಚೇರಿಯ ಮುಂದೆ ಸೇರಿದ್ದೇವೆ ಅಂತ ಹೇಳಿದ್ರೆ ಇದರ ಗಂಭೀರತೆಯನ್ನು ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ, ಪೊಲೀಸ್ ಇಲಾಖೆ ನೆನಪಿಸಿಕೊಳ್ಳಬೇಕು ಮತ್ತೆ ಇದರ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪ್ರತಿಭಟನೆ ಪ್ರವೀಣ ಗೌಡ ಅವರ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಯನ್ನು ಖಂಡಿಸಿ ಈ ಪ್ರತಿಭಟನೆ ಆಗಿದೆ. ಇದು ಯಾವುದೇ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯ ವರ್ತನೆಗಳು ಮರುಕಳಿಸಿದ್ರೆ ನಾವ್ಯಾರು ಕೈಗೆ ಬಲೆ ಕಟ್ಟಿ ಕೂತ್ಕೊಳ್ಳುವುದಿಲ್ಲ. ನಮಗೇನು ಪ್ರತ್ಯುತ್ತರ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಸಹ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ ಎಲ್ಲ ವ್ಯವಸ್ಥೆಗಳು ಆಗದ ರೀತಿಯಲ್ಲಿ ಆಗಬೇಕಾದ್ರೆ ಪೊಲೀಸ್ ಇಲಾಖೆ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಕಾಂಗ್ರೆಸ್ನವರು ಮಾಡತಕ್ಕಂಥ ಈ ರೀತಿಯ ಗೂಂಡಾ ಪ್ರವೃತ್ತಿಯನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಮಾಡಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕೀ ಜೈ.